Hello. Orada. ತಂತಿದಾರಗಳ ಹಸರೆದಾರಗಳ ಏಳ್ನಾಡು ಗುತ್ತುವಾರಿಗಳ ಕೊಟ್ಟುಪೇಟೆ ಗುತ್ತುವಾರಿಗಳ ಕಮಿಟಿದಾರಗಳ ಗ್ರಾಮ ಸಭೆಗಳ ಅಮೂರ್ತ ಗಳಿಗೆಡಿ ದೇವರ ಕಸತ್ಯ ಅಂಗದ ವಂಜನೆ ಮಗು ಎನ್ನಬಳೆಯರು 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 ಬರ್ತದೆ ಹಂಗಂತ ಎಣ್ಣೆ ಬೆಳೆ ಬತ್ತುಂಟೆ ಎಣ್ಣೆ ಬೆಳೆ ಬತ್ತುಂಟೆ ಎಣ್ಣೆ ಬೆಳೆ ಬತ್ತುಂಟೆ ಎಣ್ಣೆ ಬೆಳೆ ಬತ್ತುಂಟೆ
ಸರಿಪಡಿಸಿ ದೇವರಿಗೆ ಜೊತೆಯಲ್ಲಿ ಬರುವ ವರ್ಷ ಇದಕ್ಕೆ भले 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 बना ಮುಂದೆ ಬನ್ನಿ ಭಲೆ ಭಲೆ ಅಜೇರ್ ಬರ್ತದೆ ಅಜೇರ್ ಇರಲಿ ಅಜೇರ್ ಅಜೇರ್ ಬಲೆ ಅಜೇರ್ ತುಂಬ ಅಜೇರ್ ಜಾಕಿರದಾಗಲ ಮಾತ್ರ ಅನ್ನ ಆಪಡ ಆತಿಜಿ ಕೆಳಗಿಳಿರಿ
ಎರಡು ಕೈಯಲ್ಲಿ ತಗೊಳ್ಳಿ, ಎರಡು ಕೈಯಲ್ಲಿ ತಗೊಳ್ಳಿ. ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸ್ವಲ್ಪ ಈ ಕಡೆ ಗಮನಿಸಿ. ಅನ್ನಪ್ರಸಾದ ಸ್ವೀಕಾರ ಮಾಡುವ ಅನ್ನಪ್ರಸಾದ ಸ್ವೀಕಾರ ಮಾಡಿದವರು ಊಟ ಮಾಡ್ತಿರುವವರು ಸ್ವಲ್ಪ ಎದುರುಗಡೆ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ವಿನಂತಿ ಮಾಡಿದ್ದಾರೆ. ಸ್ವಲ್ಪ ಮುಂದೆ ಹೋಗ್ಬೇಕು. ಅಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥಗಳಿವೆ. ದಯವಿಟ್ಟು ಊಟ ಆದ ತಕ್ಷಣ ಮಾತ್ರ ಈ ಮೈದಾನವನ್ನ ಅನ್ನಛತ್ರವನ್ನ ತೆರವು ಮಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಊಟ ಆದ ತಕ್ಷಣ ದಯವಿಟ್ಟು ಜಾಗ ಸ್ವಲ್ಪ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಇನ್ನು ಸಹ ಬಹಳಷ್ಟು ಜನ ದೇವಸ್ಥಾನದ ಒಳಗಿದ್ದಾರೆ. ಒಂದು 7,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಆದ್ದರಿಂದ ದಯವಿಟ್ಟು ತಾಯಿಗಳು ಊಟ ಮಾಡಿದ ತಕ್ಷಣ ದೇವಸ್ಥಾನದ ಒಳಗೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಬಹುದು, ಅಥವಾ ಮಾಡಿದವರು ಮನೆಗೆ ತೆರಳಬಹುದು, ಅಥವಾ ದೈವದ ನೇಮೋತ್ಸವವನ್ನು ನೋಡಬಹುದು. ಆದ್ದರಿಂದ ಒಂದು ಸೂಚನೆ ಇದೆ. ಅಲ್ಲಿ ಕಾರ್ಯಪಾರ್ಥ ಮಾಡಿದರೆ ಅವರು ತೆರವು ಮಾಡಲಿಲ್ಲ, ತೆರವು ಮಾಡಬೇಕು. ಚಪ್ಪಲ ಹಾಕಿಕೊಂಡು ಯಾರು ಒಳಗೆ ಬರ್ತಾರೆ. ಇವತ್ತು ಮಂತ್ರಾಕ್ಷತೆ ಊಟ ದಯವಿಟ್ಟು ಮೊನ್ನೆ ಹಾಕಿದರೆ ಇಲ್ಲ ಗೊತ್ತಿಲ್ಲ, ಇವತ್ತು ಹಾಕ್ಬೋದು. ದಯವಿಟ್ಟು
ಯಾರು ಚಪ್ಪಲು ಹಾಕಿಕೊಂಡು ಒಳಗೆ ಬರಬೇಡಿ. ಈಗಾಗಲೇ ಒಂದೆರಡು ಜನ ಹಾಕಿಕೊಂಡು ಬಂದಿದ್ದಾರೆ. ದಯವಿಟ್ಟು ತಾವು ತಮ್ಮ ಚಪ್ಪಲನ್ನು ಅಲ್ಲಿ ಹೊರಗೆ ತೆರವು ಮಾಡಿ ಆನಂತರ ಸೇರಿಕೊಳ್ಳಿ. ಅನ್ನಪ್ರಸಾದವನ್ನು ಬಹಳ ಹಾಳು ಮಾಡಲು ಬಹಳಷ್ಟು ಜನ ಇದ್ದಾರೆ. ಬೇಕಾದಷ್ಟನ್ನು ತಕ್ಕೊಂಡು ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ ಹಾಕಿದ್ದಾರೆ. ಹರೀಶ್ ಮತ್ತು ತುಳಸಿ ಕೇಟರರ್ಸ್ ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ವತಿಯಿಂದ ತುಂಬುವುದಾದ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಹರೀಶ್ ಮತ್ತು ತುಳಸಿ ಕೇಟರರ್ಸ್ ಪುತ್ತೂರು. ಅನ್ನಪ್ರಸಾದ ಸ್ವೀಕಾರ ಮಾಡುವವರು ದಯವಿಟ್ಟು ಮಾತುಕತೆ ಮಾಡಿಕೊಂಡು ಮಾಡಬೇಡಿ. ಬೇಗ ಆದಷ್ಟು ಬೇಗ ಈ ಅನ್ನಪೂರ್ಣೇಶ್ವರಿ ಅನ್ನಛತ್ರವನ್ನು ತೆರವು ಮಾಡಬೇಕಂತ ವಿನಂತಿ ಮಾಡಿಕೊಂಡಿದ್ದರು. ವ್ಯವಸ್ಥಾಪಕರ ಸಮಿತಿಯಿಂದ ವತಿಯಿಂದ ನಿಮಗೆ ಮತ್ತೊಮ್ಮೆ ನಾವು ಸೂಚನೆಯನ್ನು ನೀಡುತ್ತಿದ್ದೇವೆ. ಬಹಳಷ್ಟು ಜನ ಇನ್ನೂ ಕೂಡ ದೇವಸ್ಥಾನದ ಒಳಗೆ ಇದ್ದಾರೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಅನ್ನಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೇವೆ. ನಮ್ಮೊಟ್ಟಿಗೆ ತಾವುಗಳು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇವೆ. ಮತ್ತೆ ಯಾರಿಗಾದರೂ ಇವತ್ತು ವಾಲಂಟಿಯರ್ ಆಗಿ ಕೆಲಸ ಮಾಡುವ ಅವಕಾಶ ಇದೆ. ದಯವಿಟ್ಟು ತಾವುಗಳು ಭಾಗವಹಿಸಬಹುದು. 10 ದಿನಗಳ ಕಾಲ ವಾಲಂಟಿಯರ್ಗಳಾಗಿ ಸೇವೆ ಮಾಡಿದಂತಹ ಎಲ್ಲ ಯುವಕ ಮಂಡಳ, ಭಜನ ಮಂಡಳ, ಹಾಗೆ ದೇವಸ್ಥಾನ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಮಾಡಿದಂತಹ ಎಲ್ಲರಿಗೂ ಕೂಡ ಮತ್ತು ಪುಟಾಣಿ ಮಕ್ಕಳಿಗೆ ಕೂಡ, ಹಾಗೆ ತರಕಾರಿ ಹಚ್ಚಿದಂತ ಎಲ್ಲ ಪುಟಾಣಿ ಮಕ್ಕಳು ಮತ್ತು ಮಹಿಳೆಯರು ಮತ್ತು ಮಹನೀಯರು ಭಾಗವಹಿಸಬೇಕು. ತಮಗೆಲ್ಲರಿಗೂ ತುಂಬಿರುವುದಾದ ಅಭಿನಂದನೆಗಳನ್ನು ನಾವು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಗಮನಿಸಿ, KE21P 8281 ಕಾರ್ ನಂಬರ್ನವರು ತಮ್ಮ ಕಾರನ್ನು ತೆರವು ಮಾಡಬೇಕಂತ ಕೇಳಿಕೊಟ್ಟಿದ್ದೇವೆ. ಹಾಗೆ ಇನ್ನೊಂದು ನಂಬರ್ ಬಂದಿದೆ KE19 MA 2656 KE19 MA 2656. ಗಮನಿಸಿ, ಅಲ್ಲಿ ಸ್ಥಳದ ಅವಕಾಶ ಕಡಿಮೆ ಇದೆ. ದಯವಿಟ್ಟು ಇವತ್ತು ಮಾತ್ರ ನಾವು ನಿಲ್ಲಿಸಬಹುದು.
ಈ ಕಡೆ ಗಮನಿಸಿ. ಚಿನ್ನಾಭರಣ ಮತ್ತು ಮಕ್ಕಳ ಮೇಲೆ ನಿಗರಲ್ಲಿ ದಯವಿಟ್ಟು ರಾತ್ರಿ ಹೊತ್ತು ಎಲ್ಲರೂ ಕೂಡ ಬಹಳಷ್ಟು ಚಿನ್ನ ಹಾಕಿಕೊಂಡು ಬಂದಿದ್ದೀರಿ. ದಯವಿಟ್ಟು ನಿಮ್ಮ ಚಿನ್ನದ ಮೇಲೆ ಗಮನ ಇರಲಿ. ಆಮೇಲೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ ಕೂಡ ದಯವಿಟ್ಟು ತಾವುಗಳು ಚಿನ್ನಾಭರಣ ಮತ್ತು ಮಕ್ಕಳ ಮೇಲೆ
ಏನು ಬ್ಯಾಟ್ ಹಾಗೆ ಹಾಗೆ ಬರೋದೈತೆ ಹೌದಾ ಇಲ್ಲಿ ಆಲೋಚನೆಗಳು ಇದ್ರೆ ಮೈಕ್ ಪಾಯಿಂಟ್ ನಂತರ ಬರಬೇಕಂತ ಏನಂದ್ರೆ ವಾಲಂಟಿಯರ್ಗಳು ಭಕ್ತಾದಿಗಳನ್ನು ವಿನಂತಿ, ಯಾರಾದರೂ ಸ್ವಯಂ ಸೇವಕರ ಕೆಲಸ ಮಾಡಲಿಕ್ಕೆ ಇರುವವರು ದಯವಿಟ್ಟು ಇಲ್ಲಿ ಬನ್ನಿ. ಅನ್ನಛತ್ರ ಕೊನೆಗೆ ಬನ್ನಿ. ನಮಗೆ ಸ್ವಲ್ಪ ಸ್ವಯಂ ಸೇವಕರ ಅಗತ್ಯ ಇರುತ್ತದೆ. ಮುಖ್ಯವಾಗಿ ಪುರುಷರು ಯಾರಾದರೂ ಸ್ವಯಂ ಸೇವಕರ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ರೆ ಇಲ್ಲಿ ಬನ್ನಿ.
ಹಲೋ ಓಕೆ ಸರ್ ಕ್ಯಾಮರಾ ನೂತ್ತದೆ ಪತಂಜರಡ ಅದಂಡು ನವಲು ಹಾಂ ಸರಿ ಬರ್ತದೆ ಹಲೋ ಬರೋಡ ಅಂತೇಳಿ ಮೊಬೈಲ್ ಮತ್ತೆ ಕಳ್ಸ್ಬಿಡಿ ಹಾಂ 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 ಯಾರಿಗೆ ಯಾರಿಗೆ Poi magari il dolce dammi bere ಅನ್ನಪ್ರಸಾದ ಸ್ವೀಕಾರ ಮಂಪಿನ ಪಕ್ಷಾದಿಗಳಿಗೆ ಸೂಚನೆ. ಅನ್ನಪ್ರಸಾದ ಸ್ವೀಕಾರ ಮಂಪಿನ ಪುರುಷ ಪಕ್ಷಾದಿಗಳ ಸ್ವಯಂ ಸೇವಕರಾದ ಸೇವಕರೇ ಆ ಸೈತನಾಗ ಸ್ವಲ್ಪ ಅವಕಾಶ ಉಂಟು. ಪುರುಷರೇ ಆಯ್ನಾತ್ ಒಂದು ಅರ್ಧ ಗಂಟೆನ 1 ಗಂಟೆನ ಸ್ವಯಂ ಸೇವಕರಾದ ಕೆಲಸ ಮಾಡ್ಕೊಳ್ಳಿ. ಕೆಲಸ ಮಾಡ್ತಾರೆ ಆಸಕ್ತಿ ಇಟ್ಟಿನ ಪುರುಷ ಪಕ್ಷಾದಿಗಳು ಇಡೆಗೆ ನಮ್ಮ ಪಾಕಶಾಲೆಯ ಕೈ ತೆರೆಬರುವುದು.
ಆಯ್ತು ಫೋಟೋ ನಾಲ್ಕು
ಅಡಿಗೆಡೆ ಉದ್ಯಮನ ಪನಿಗೆನ ಮರಪೊಯ್ಯೆ ಮನೋನಿ ನಿಲಪಕ್ಕ ಪದನ ಉಡುಪಾಲ ತಮೆಗೆನ ಉದ್ಯಮನಿಯನ ಬಾರಡಿ ಮೇಲೆ ಉದ್ಯಮನಿಗೆನ ಆತಲೆ
ಯುವಕರ ಕೂತಮಾಲೆ ಸಮುದಾಯಕ್ಕೇನಾ ಓಕೆ ಸ್ವಾಮಿ ದೈವಾಂಗಣತಾಯಣ ಪೂರ್ವಕಟ್ಟೆ ಪೂರ್ವ ಪದ್ಧತಿ ಪ್ರಕಾರಡು ಸೀಮೆನ ಕಾತೊಂದು ಬತ್ತ ಚಿತ್ರ ಮಹತೋಬಾರ ಮಹಾಸ್ವಾಮಿ ಮಹಾಲಿಂಗೇಶ್ವರ ದೇವರಿಂದ ಸೀಮೆದ ದೈವಳೊಂದು ಹಿರಿಯಾಕಲ್ನ ಕಾಲಡ್ದು ಇನಿವರ ಮುಟ್ಟಗಲ ಪುತ್ತೂರು ಏಳ್ನಾಡು ಬಲ್ನಾಡು ಎರಡು ಕಾತೊಂದು ಬತ್ತ ಚಿತ್ರ ಬಟ್ಟಿ ವಿನಾಯಕ ದೇವರು ದಂಡನಾಯಕ ಉಳ್ಳಾಕಳು ಒರ್ತ್ಯಪ್ಪೆ ಬಲ್ನಾಡ ಉಳ್ಳಾಡ್ತಿನ ದುಂಬುದು ಹಿಡಿದು ದೇವರನ್ನ ಅಮೃತ ಬಡಿ ನಂದಾದೀಪನು ಬೆಳಗಾದು ಮೂಡಾಯಿ ಬಾಕಿಲ್ದ ಅಧಿಕಾರವನ್ನು ಪಡೆಯೊಂದು ಬತ್ತ ಚಿತ್ರ ಒರಿ ಏಳ್ನಾಡು ದೈವಲ್ಲ ಭೂಮಿ ಸಂಬಂಧದ ನಾಗದೇವರಿಲ್ಲ ಒರ್ತ್ಯಪ್ಪೆ ರಕ್ತೇಶ್ವರಿಲ್ಲ ಒರಿದೈವ ಕಾಚುಗು ಜುಮ್ಮಲ್ಲ ಒರ್ತ್ಯಪ್ಪೆ ಜುಮಾದಿಲ್ಲ ಈ ಕೊಡ್ತು ನೆಲವರಿಕೆ ಮತ್ತೊಂದು ನೂಲುಪಾಲು ಬ್ರಹ್ಮಸಭೆ ಸತ್ತು ಗುತ್ತು ಸೀಮೆ ಮಾಗಣೆ ನಡಪುಟ್ನ ಚಿತ್ರ ಗುರಿಕಾರ ನಕ್ಲಿ ಆಣಾತರೆ ಪುಣ್ಣಾನಿರಿ ಮಾಗಣೆ ಗುತ್ತು ಗ್ರಾಮ ಸಮಸ್ತೆಯ ನಕ್ಲಿ ಎಡತ್ತಿಗೆ ಬಲತ್ತಿಗೆ ಎಂಕ್ಲು ಮಾತೆರ್ಲ ದಿಬ್ಬಣದ ಲೆಕ್ಕ ನೆರೆದು ನಡ್ಪತ್ತಿಳಿ ಪೂರ್ವದ ಕಾಲದ್ದು ಇನಿವರೆ ಮುಟ್ಟಗ್ಲ ಉಚ್ಚುಲ ಗಿಡಿಲ ಒಟ್ಟಾದ ಮೇಲೆ ಒಂದು ಬತ್ತ ಚಿತ್ರ ಅಶ್ವತ್ಥದ ಮರತ ಮುದೆಲ್ಡು ಅಂಗಣ ಗೊತ್ತಿ ರಾಜ್ಯಂದ ಇವ ಒಂದು ಪುರಪ್ಲೆಪ್ಪಾದು ದೇವರ ಮಾರು ಕಂಬಳೋಡು ಪಂಜಿದ ರೂಪಡು ಪಯ್ಯೊಳಿ ಬತ್ತ ಚಿತ್ರ ಒರಿದ ಇವಂಗಣಕ್ಕೆ ಹಾಕಿ ಪಚ್ಚಿಟ್ಟಿಗೆ ಪ್ರಾರ್ಥನೆ ಮಾಡ್ಕೊಳ್ಳದ ದೈವನೇ ದೇವರನ್ನ ಜಾತ್ರೆದ ಬಾಕ್ತು ದೇವರನ್ನ ಭಂಡಾರೊಡ್ದು ಆ ದೇವರನ್ನ ಬಲಭಾಗೊಡ್ದು ಚಿಕ್ಕಲ ಕಿರುವಾಳು ಜಪ್ಪಾದಿ ಕೆರೆತ್ತ ಬಾಕಿಲ್ದು ಆ ನಿರ್ದಿ ಇನಿವರೆ ಮುಟ್ಟಗ್ಲ ಸಂಪ್ರೋಕ್ಷಣದ ದಿನತಾನಿ ನಿಗ್ಲೆಗೆ ಹೋಮನೆ ಮಾಂದಿ ಪೂರ್ವೋಚರ ಬಲ್ಲಾಕಲ್ ಮನಸ್ಸಿ ಕಟ್ಟು ಬಲ್ಲಾಕಲ್ ಸಂತಾನ ಅರಿಮುತ್ತದ ಬೋಂಡಲ ಪ್ರತಿ ಬಲ್ಲಾಕಲಾದು ನಡಪುಡ್ನಕ್ಲೆಲ್ಲ ಗ್ರಾಮದಕ್ಲೆಲ್ಲ ಮಾತ ದೇವರ್ಲ ದೈವಲ್ಲ ಬೀಡು ಬಳಸೊಂದು ಪೂರ್ವದ ಕಟ್ಟು ಒರಿದವರವಲ್ಲಿ ನಮ್ಮ ಕಾಲೊಡ್ಲ ಕರಿದು ಬರಡೊಂದು ಮಂಡಿಸಿ ಭಂಡಾರ ಜಪ್ಪುಡ್ದು ಮೂಡಾಯಿ ಬಡ್ಡಾಯಿ ಕೊಡಿವಾಡ್ಪಾದು ಕೆರೆತ್ತ ಬಾಕಿಲ್ದಿ ದಿಕ್ಕು ಹೋಮ ನೇಮ ಕೊತ್ಪಾವಣಲ್ಪ ಮಾಯತ್ತಾನು ಎಂಕಲೆಕ್ಕನೆ ಇಪ್ಪಡ ಚಿತ್ರ ಭಕ್ತದ ಚಾಕಿರದ ಬಾಳ ನಿಮಿತ್ತ ಅರೆಗಳಿಗೆ ಮೇಯ್ದಿಂಜಿದು ಉಂಡಾಪುರಲ್ಪ ವಿಷಗಳಿಗೆ ತಿಳ್ಳ ಸ್ವಾಮಿ ದೈವಂಗಣತಾಯ ವಿಷಗಳಿಗೆ ದಳಪಾಲ ಅಮೃತಗಳಿಗೆ ಒದಗಲ ಎಂಕಲ್ ಬಂಪುರ ಭಾರಿ ಹತ್ತರೆ ಎಂಕಲ್ಲ ಪೂರ್ವಜರು ಬಂಪುರ ಬಾರಿಡು ಸುಳ್ಳ ಮಲೆ ಪಟ್ಟೋಡು ಸೂರ್ಯ ಬಾರಿ ಅರತೆ ಬಳ್ಳ ಮಲೆ ಪಟ್ಟೋಡು ಭೈರ ಸಿಂಗ್ ಅಂತ ಬಳ್ಳಾಕಳು ನಾಟಿ ನರಿಕೊಂಬು ಕೋರ್ಯ ಬಾಳ್ತಿಲ್ಲ ಏಳು ಪುಟುಡು ಎಳುವೆರು ಬಲ್ಲಾಕಲ್ಲ ಜಪತ್ತ ದೈವಾದ ಮಡ್ಪಾದ್ ಅರತೇರ್ನಕ್ಕಲ್ಲ ಸಿದ್ಧ ಬುದ್ಧಿ ದೈವಾದ ಮಡ್ಪಾದ್ ಬರೋ ಚಿತ್ರ ಸತ್ಯದ ದೈವಾದಿನ ಮಾಣಿಯರ ಹೊತ್ತು ಬೆರಾಜೆ ಮೂಜಿಗ್ರಾಮಡು ನಾನಿಲ್ಲದಕ್ಕೆ ಬಂಪುರ ಭಾರಿ ಮಾಡ್ತಲ್ಲ ಆ ರಾಜ್ಯ ಬಿಡುದು ಪುತ್ತೂರು ಏಳ್ನಾಡಿದ ಬನ್ನಗ ದೇವರನ್ನ ಅಂಗನಡುಂತದು ಸತ್ಯ ಅಂಗನತ್ತೆ ಮಂಟಪಾತ್ ಬರಲ ಚಿತ್ರ ದೇವರ ಲೆಕ್ಕಣ್ಣ ದೈವ ಆಕಾಶ ಬುಟ್ಲ ಭೂಮಿಡಾಲ ಭೂಮಿ ಬುಟ್ಲ ದೇವರ ಬಲವಾಗಡಾಲ ದೇವರ ಬಲವಾಗ ಬುಟ್ಲ ಪಾಡ್ಪಾಯಿನ ಕೊಡಿಯಿಟ್ಟಾಲ ಪಾಡ್ಪಾಯಿನ ಕೊಡಿಯಡಿ ಬಿಡ್ತು ದೀಪಾಯಿನ ಬಲಿಟ್ಟಾದು ದೀಪಾಯಿನ ಬಲಿ ಬಿಡ್ತು ಪತ್ತನ್ನ ಪರಿಡಾದು ಗೋಪಾಯಿಗ ಕರಡು ಕಟ್ಟಾಯಿನ ನೆಮಡು ದೈವ ಅಂಗನತ್ತಾಳೆ ಬದಲ
ಭಾರತೆ ಕಠಿಣ.
Correct.
ಕ್ಯಾಮರಾ
ದೇವಕರ ಸುಟ್ಟಿಯಲ್ಲಿ ಗಾಡಿ ಬರೋಲ್ಲ ಎಣ್ಣೆಗೆ ಸುಟ್ಟ ಒಂದು ಸುಟ್ಟಿಗೆ ಎಣ್ಣೆ ತವರ ಮಾಡಲಿ ಎಣ್ಣೆಗೆ ಸುಟ್ಟ ತವರ ಹಸಿವೆಲ್ಲ ಜಾಸ್ತಿ ಆಗಿದೆ ಬಸ್ ಲೇಟ್ ಆಯಿತು ಕಡೆ ಕಡೆ ಅಂಚೆ ಇಡ್ಲೆ ಪುರಿ ಬಾಟ್ಲೆ ಸುಟ್ಟ ಬಗ್ಗಲಣ್ಣ ಸ್ವಾಮಿ ಸ್ವಾಮಿ ಅಲ್ಲ ಸ್ವಾಮಿ ನೋಡ್ಕ ಸ್ವಾಮಿ ದೈವಂಗನ ತರಡ ದೇವರನ್ನ ಭಂಡಾರದಲ್ಲೇ ಕೊಡು ದೇವರನ್ನ ಜಾತ್ರೆದ ಬಾತು ಕಾಲಾದಿಗೆ ಹೊರಗಡೆ ಪ್ರಚಿತ್ರ ನೇಮನೆರಿಟ್ಟಿ ನೂಲುಪಾಲು ಬ್ರಹ್ಮಸಭೆ ಸತ್ತುಗುತ್ತು ಸೀಮೆ ಮಗಣೆ ನಡಪುಟ್ನ ಚಿತ್ರ ಸಮಿತಿದ ಗುರಿಕಾರ್ನಕ್ಲು ಆಣಾತೆರೆ ಪೊನ್ನಾನಿರಿ ಪುತ್ತೂರು ಏಳ್ನಾಡ್ದ ಸೀಮೆ ಮಾಗಣದ ಸಮಸ್ಯೆರ್ನಕ್ಲು ಎಡತ್ತಿಗೆ ಬಲತ್ತಿಗೆ ಪತ್ತಪ್ಪೆ ಬಾಲೆಲಂಡ ಒಂಜೆಪ್ಪೆ ಜೋಕು ಲೆಕ್ಕ ಕೂಟಗೂಡುದು ದೇವರ ಮಾರು ಕಂಡೋಡು ಪಂಜಿದ ಪೈಯುಳಿ ಆದಿನ ಗೆಚ್ಚ ಬತ್ತಿದು ದೇವರನ್ನ ಬಲವಾಗೋಡು ಹಿರಿಯಾಕಲ ಕಾಡುದು ಇನಿವರ ಮುಟ್ಟಗ್ಲ ಅಂಗನನು ಕಾತೊಂದು ಬತ್ತ ಚಿತ್ರ ಅಂಗನತ್ತ ಎಂದು ಪುರಪ್ಲೆಪ್ಪಾದಿ ಬಲ್ಲಾಕಲ ಕಾಡು ಬಲ್ಲಾಕಲೆ ನಂಬಾದಿ ಬೊಳ್ಳಾರ ಗುತ್ತುಡು ಬಂಗಾರದ ಕುರಳ್ದು ಉದ್ಯವೆಂದಿದು ಬಂಗಾರದ ಕುರಳ್ಳಿ ಮಹಾಲಿಂಗೇಶ್ವರ ದೇವರನ್ನ ಸನ್ನಿಧಾನ ಕೂಡ ತೆತ್ತಿನಾಗ ದೇವರನ್ನ ಗುಂಡಬತ್ತ ಸೇರ್ತಿದ್ದು ಮಹಾಲಿಂಗೇಶ್ವರ ದೇವರನ್ನ ಮುಖ್ಯ ಪ್ರಧಾನಿಯಿಂದ ಪುರಪ್ಲೆಪ್ಪಾಡಿನ ಚಿತ್ರ ಈರಡ ಎಂಗ್ಲ ಸ್ವಾಮಿಯಿಂದ ಬಂದದ ಅರಿಕೆ ಮಾಡ್ಕೊಂಡಾಗ ದಾಲಾತಿರಿಯಂದ್ರ ನರಮಣಿನಕ್ಲಿ ಸರ್ವೊಂದಾತಿರಿ ದೀಪನ ಚಿತ್ರ ದೈವದೇವರಿಗೆ ಕಾಲಾದಿದ ಒಂದು ಉತ್ಸವ ಕಾಲಾದಿದ ಒಂದು ಹೋಮನೇಮ ಸಮಸ್ತೆಲ್ಲ ಒಪ್ಪಿತ್ತುಕೊಂಡಾಗ ಮಾಯೇನಿ ಸಂತೋಷವಂತ ಕೈಕೊಂಡಾಗ ಎಂಗ್ಲ ದೇತಲ ತಪ್ಪು ತಂಗ ಬತ್ತಿಪ್ಪು ತಪ್ಪುನು ಮಾತ ಬುಡುಬತ್ತೊಂದು ಎಂಕೆಲ್ಲ ಗುರು ಹಿರಿಯಕ್ಕಳು ಹೂ ಕೊಡ್ತೇರಿಂದ ಎಂಕಲ ಇನಿ ಹಿರಿಯ ಸ್ಥಾನದಂತದು ಹಿರಿಯ ಬಾರಿ ಕರ್ತುಳ್ಳಕ್ಲಿ ಅಲ್ಪಮತಿ ಯಥಾನು ಶಕ್ತಿಡಿ ಕೂತ ಎಸಳು ಅತ್ತ ಕುಸುಮನಣ್ಣ ಕೊರ್ಪುನಲ್ಪ ಎಂಕಲ ಕೊರ್ಪುಣವು ಕಿಂಚಿತವಣ್ಣ ಪರ್ವತಾಂದೊಳಕೊಂದು ಹಿರಿಯಕ್ಕಲ ಕಾಲದ ಕೀರ್ತಿ ಹಿರಿಯಕ್ಕಲ ಕಾಲದ ಘನತೆನಿ ಎಂಕಲ ಕೈಟ್ ಪೊರ್ಲೂಡೆ ಒಳಿಪಾವನ ಆರಾವಾರ ಮಹಾಲಿಂಗೇಶ್ವರ ದೇವರಗ್ಲ ದಂಡನಾಯಕ ಉಳ್ಳಾಳ್ತಿಗ್ಲ ಅಕ್ಕಲ ಬಲವಾಗುಡು ಮೇರೆಂದು ಬತ್ರ ಚಿತ್ರ ಸತ್ಯ ಅಂಗಣತ್ತಾಗ್ಲ ಅಂದು ಎಂಕಲ ಪ್ರಾರ್ಥನೆ ಮಾಡ್ತೊಂದು ದೇವರನ್ನ ಅಮೃತ ಬಡಿ ನಂದಾದೀಪನು ಬೆಳಗಾದು ದೇವರನ್ನ ಬಲಭಾಗದ ಮುಖ್ಯ ಪ್ರಧಾನಿಯಿಂದ ಬಣ್ಪಾದುಗೊರ್ನ ಒರಿದೈವ ಅಂಗಣತ್ತಾಯಿ ಆಕಾಶ ಬುಡ್ದು ಭೂಮಿ ಬುಡ್ದು ಇರುವೇರು ಅರದ್ದೇರ್ನಕ್ಲಿ 7 ವೇರು ಬಲ್ಲಾಕ್ಲು ಬಂಟ್ರ ಪಾರಿಡಾದು 7 ಗುತ್ತುದಕ್ಲು ಬಂಟ್ರ ಪಾರಿಡಾದು ಸಾಮೆ ತಡ್ಕ ಮಂಜಗೊಟ್ಯ ಕೊಂಬೆಟ್ಟು ಸಾನ ನಂದಿಲ ಚಾವಡ್ಡಾದು ನಂದಿಲ ಚಾವಡಿ ಬುಡ್ದು ಮಣೆಮಂಚ ಬಡಾದು ಮಣೆಮಂಚ ಮುಡ್ದು ಕೊಡಿಯಡಿಟ್ಟಾದು ಕೊಡಿಯಡಿ ಬುಡ್ದು ದೀಡಿ ಬಲಿಷ್ಠಿ ಓಲೆಗಾದು ದೀಟ್ನ ಬಲಿ ಬುಡ್ದು ಪತ್ತೆರ್ನ ಪಾರಿಡಾದು ಅಡ್ಡೋಗಣಿ ನೀಟೋಗ ಮುಡಿ ರುಂಡಾದ ಮಿತ್ರ ರುಂಡನಿಯರ ಒಂದು ಕಟ್ಟಿನೇ ಮಾಡು ಒರಿದೈವಂಗನಂತೆ 14
ತಂದು ಮಾಯಡ್ದ ಇನ್ನು ಗೋಚರ ಮಲ್ಪಾದು ನನನಿತ್ತಿಗೆ ಎಂಚೆಂಚ ಅವಡ ಅಂಚಂಚ ನಡಪಾದು ಕೊಡ್ಲ ನಿಂಗೆ ಅರಿಕೆ ಬರ್ತದೆ ಅಂಚ ಏತಲೆಪ್ಪು ಕೀರ್ತಿ ಬರು ಕರ್ತಿದ್ದಾರೆ ಬಲ್ಲಾಡಿ ಜನ ನೋಡು ಗ್ರಾಮರು ನೋಡು ಪಾಲು ಗುತ್ತು ಬಾರಿಕೆದ ಕ್ಲಿಯರ್ ಇಲ್ಲದೆ ಪ್ರಸಾದ ತಗೋಬಲ್ಲ ಮಾಡ್ತಿರ್ಲ ಅಟ್ಟವರಕ್ಕೆ ಇತ್ತು ಅಕ್ಲ ಬಂಡ್ಲೆ ಜನಕ್ಕೆ ಪ್ರಸಾದ ತಗೋಬಲ್ಲ
ಯುವಕರ ಹಲೋ ಆರಾಮಿಲ್ಲ ಸರ್? ಹಲೋ ನೀರು ಪಟ ಹೇಳ್ತೀರಿ
ലൈവിൽ കയറുന്നില്ല എന്നോട് പറഞ്ഞു ഹലോ ശരിയാണ് ഹലോ ലൈവ് മിക്ക ಮುಂದಿನ ಆನಾಗ ಲೈವ್ ಇಲ್ಲ പോകുന്നത് എടുക്കൊണ്ട് ഓടി എന്ത് വേണ്ട
ಶರಣ ಅವರಿಗೆ ಇವರಿಗೆ ಶರಣ ಬಂಡವಾಳ ಶರಣ ಅವರ ಜೊತೆ ಕಟ್ಟುತ್ತಾರೆ ಓಡೆ ಮುಟ್ಟ ಗೊತ್ತಿರೆ ಓಡೆ ಮುಟ್ಟ ಅಂಗಡಿ ನೀವು ಕೊರತೆ ಬರೀ ನನ್ನ ಮಿತಿಗಳ ಕೊರತೆ ಬರೀಲ್ಲ ಇಲ್ಲಿ ಕೊಡ್ತಾನ ಮಧ್ಯಸ್ಥರೇ ಅರೆಗಳಿಗೆ ಕೊಡ್ತೀವಿ ಅನ್ನೋದೇ ಅಪ್ಪಗ ಕೋಡೆ ಮುಟ್ಟ ವರ್ಮದಿನತ ಉಚ್ಚಾರ ನಡ್ತು ಬರ್ತೀನಿ ఆయన పడితే దెయ్యం అంగళతాయ నుంచి వస్తుంది అప్పగా దెయ్యం అంగళతాయ క్రియాకల ప్రకారుడు ఇని ఆ వర్మదినత వల్లగా ఈ దేవుడు రతొట్టు ఈ తేరముఖిలి జారి అని కొడుకున్నా తేరముఖిలి జారి అని కొడుకు తేరముఖిలి జారి అని కొడుపే తేరముఖిలి జారి అని కొడుపే తేరముఖిలి జాలే తేరముఖిలి జాలే తేరముఖిలి జాలే తేరముఖిలి జాలే అదే నేమనే ఉండే అదే నేమనే ఉండే అదే నేమనే ಕೊಡ್ತೀನಿ ಅದೇ ಇಲ್ಲೇ ಬಿಡಿಸಿ ಕರೆಕ್ಟ್ ಇದ್ದತ್ತ ಅದೇ ಅಲ್ಲಿ
ಉಂಟು
ಅಲ್ಲಿಟ್ಟು ಬಂಡ ಸಿರಿಗಂಧ ಇದು ಕಟ್ಟದ ಸಿರಿಗಂಧ ಅಲ್ಲ ಕಟ್ಟಡ ಕಟ್ಟದವು ಅವನು ಗಾಡಿ ಹಿಡ್ಕೊಂಡು ಅಲ್ಲಲ್ಲಿ ನಾವು ದೇವಸ್ಥಾನಕ್ಕೆ ದೇವ್ರ ಮಕ್ಕಳಿಗೆ ಭಟ್ಟಿ ಮಕ್ಕಳಿಗೆ ಅಂತ ಮಾತಾಡ್ಬೋದು ಕಟ್ಟದ ಬರೀತಿ ಕೊಂತ ಅನ್ನದ ಈ ದೇವರ ಜ್ಞಾನದ ಕರ್ತವ್ಯ ಕೊನದ ಈ ಸಂಪೂರ್ಣ ಅಂಚನ ಅಪದ ಕಣ್ಕೊಂಜಿ ಪಾಡ್ರೋಡ ಕಣ್ಕೊಂಜಿ ಪಾಡ್ರೋಡ ಪಾಡೋದು ಭಾರಿ ಸಂಪು ಮಾತ್ರ ಅವು ದೆಯ್ಯ ಪಾಡೋದು ಬುಕ್ಕ ಅಂತ ಬುಕ್ಕ ಎಂಕ್ಲ ಮತ್ತೆ ಎಂಚಗಡ್ಡ ಮುಳ್ಳು ಹಂಗಂತ ನಂಬುದು ಒಂದು ಗೊತ್ತು ಗಂಡಾಗ ಸದ ಪಾಡೋದು ಅಂಚ ಕೊಟ್ಟದ ಇವಾಗ ಆನೆ ನಂಬುದು ಪಾಡೋದು ಎದ್ದೇಳ ಅಂಚ ಭಾರಿ ಸಣ್ಣ ಆತ ಭಾರಿ ಸಂಪು ಅಪಕ ಅರೆಗಳಿಗೆ ಕೊಟ್ಟರು ಇಲ್ಲಿ ಭಾರಿ ಪರಿಮಳ ಭಾರಿ ಪರಿಮಾಣ ಆತ ಹಂಗಂದು ಅಪಕ ಎಲ್ಲಿ ಪಾಡ್ರೋಡ ಸಂತೋಷರು ಆಯ್ತು ಬಿಟ್ಟು ಎಂಚಾಂಡು ಆಚಾರ್ಯ ಬರಕ್ಕೆ ನನಬಿತ್ತಿಗಳು ಅಂಚೇನೆ ಸಂಪೂರ್ಣ ಅನುಲ್ಲ ಅನ್ನದ ಪದ ಹೆಡ್ಬಾದ
ಇಲ್ಲ ಮಾನವೇಶ್ವರ ಜಾಗ ಇಲ್ಲ ಜಾಗ ಕೊಪ್ಪರಿಗೆ ನೀನು ಕಲ್ಯಾಣ ಬಿಟ್ಟು ಕೊಪ್ಪರಿಗೆ ನೇರ ಅವಾಗ ಈ ಅನಾಹುತ ಲೆಕ್ಕ ಚಿಕ್ಕನೇಗಲ್ಲ ಮಾನದ ಲೆಕ್ಕ ಭಕ್ತರು ಬಾದಂತ ಅದಕ್ಕೆ ಅವರ ಅನುಭವ ನಾವು ಅಮ್ಮನದಾನ ಸುಧಾರ ಬಂದಿದ್ದ ಪಾಠ ಇನ್ನು ನಿಕ್ಲಿನಿ ಕೊರೋನಾ ಬರೋದು ಕಠಿಣ ಮಾನ್ಯಕ್ಕೆ ಸಾವಿರ ವರ್ಷ ಬರೋದು ಏನು ಬಂದರು ಏನು ಪ್ರಾಣಿ ಬಂದಾವ ಎಂಥ ಪ್ರಾಣಿಗಳು ಗಾಯಗೊಂಡಾಗ ಹಣವು ಎಳೆದನಿಗ ಕಠಿಣ ನೇಮದ ಮನೆ ಕೊಂಡ ಅಂಗನದಾನ ಉಜ್ಜಿ ಗಾಯಗೊಂಡಾಗ ಇನ್ನಿ ಉಳಿದ ಬಲಿ ಬಂಗಾರ ಈ ಅದೇ ಕಡೆ ಅಥವಾ ಹಣವು ಮೂರು ಕೊಂಡಲ್ಲ ಮನೆಗಳಿಗೆ ಬೇಕಾದ ಅದೇ ಅವಾಗ ಇನ್ನೇ ಅದೇ ಕಡೆ ಹಣವನ್ನು ಕೊಂಡ ಅಂಗನದಾನ ಒಂದು ಹಣವು ಬರ್ತಂದು ಬರ್ತೇವೆ ಹೊರತಾಗ ಅವಾಗ ಓಡಮುಟ್ಟ ಹೆಂಚ ಆತನ ವಿಚಾರ ನನ್ನ ಮಿತ್ರ ಪಂಚಾಯರ ಮಜಾರನ್ನೇ ಪಂಚ ಕೊಪ್ಪರಿಗೆ ಅಂದು ವಾಡಿಕೆ ಹಿರಿಯಾಕಲ ಕಾಲಕ್ಕೆ ಅರೆಗಲಿಗೆ ಕೊಡ್ತೀನಿ ಎಲ್ಲ ಪದಾರ್ಥ ಪಂಡಿತ ಪಾಠ ಅಂತ ಅರೆಗಲಿಗೆ ಕೊಡ್ತೀನಿ ಇನಿ ದೆಯ್ಯೋಗದಾನೆ ಬಡಿತು ನಾವು ಅರೆಗಲಿಗೆ ಕೊಡ್ತೀನಿ ಹಣವನ್ನು ಇನ್ನು ಖರ್ಚು ಅಂಡ ಆ ಹಣವನ್ನು ಜೊತೆ ನೋಡ್ಕೊಂಡು ಮಾಡಿ ವಿಚಾರ ಮಾನಿಗೆ ಅಪಘಾತ ಅದಕ್ಕೆ ಅರೆಗಲಿಗೆ ಕೊಡ್ತೀನಿ ಮತ್ತೆ ಸರ್ ವಿಚಾರ ಕೇಳಿಲ್ಲ ಎಲ್ಲದಾನಿಗೆ ದೆಯ್ಯ ಅಂಗಡಿ ನಿಡಿಯೇ ಎಂಟುನಾದಿಗಳನ್ನು ಕೊರತೆ ಬಂದು ಮಾನ್ಯದ ಕೊರತೆ ಬಂದು ಮಧ್ಯಸ್ಥರ ಕೊರತೆ ಬಂದು ಸಂಸಾರದ ಕೊರತೆ ಬಂದು ಅದೇ ಮತ್ತೆ ಈ ಆದೇಶ ಇನ್ನು ನೇಪದ ಅದಕ್ಕೆ ಪರೀಕ್ಷೆ ಅಡೆಗೆ ತಂದೆ ನಾನು ನಿಟ್ಟಿಗೆ ಆ ಕಟ್ಟು ನೇಮದ ಮಾಡಿ ಕಟ್ಟು ಕೊಡಲಿದ್ದಾರೆ ವಿಚಾರ ಮತ್ತು ಪ್ರತಿದಿನ ಹೆಂಚಾದಿತ್ತು ಒಂದು ವಿಚಾರ ನಾನು ನಿಟ್ಟಿಗೆ ವಿಚಾರ ಮತ್ತು ಸುರಿಗೆ ಪಣ್ಯ ಅನಾದ ಲೆಕ್ಕ ವಿಶ್ಲೇಷ ಮಾತ್ರ ಮಾನವ ವಿಶ್ಲೇಷ ಬೆರೆಸೇ ಅದು ಇಲ್ಲ ನನ್ನ ನಿಟ್ಟಿಗೆ ಆತೆ ಬೋದು ഞാനൊക്കെ സുഖിച്ചപ്പന്ന വീട്ടിൽ പോകുന്ന ഇന്നത്തെ പണം ഉണ്ടാ കട്ടിന നാനത് കർത്തർ സമയത്ത് ಯಾರದು ಆಡ ತಾಯಿ ಪ್ರಾಣಿ ವಿಚಾರ ಪಡಲ್ಲ ಆ ಹೊರತೆ ಇನ್ನು ಅಂಗನದಾನಕ್ಕೆ ಆಗಿರ್ತೀವಿ ಅಂಗನದಾನ ಕೊಂಡೋಗ್ತು ಒಂದು ಆಯ್ಕೆ ಚೆಪ್ಪಿನ ಇಂಚ ಹೊರತೆ ಬರ್ಬೋದು ಅದೇ ಅವಾಗ ಹಾಂ ಹಾಂ ಆತೆ ಹಾಂ ಅವ್ರು ಕಿಂಚಿತ ಅವಾಗ ಅರೆಗಳಿಗೆ ಕೊಡ್ತೀವಿ ಒಂದು ವಿಚಾರ ಅವಾಗ ಇದೆಲ್ಲ ಒಪ್ಪಿಸೋಣ ಬಟ್ಟೆ ಬಾರಿಕೆಲ್ಲ ಒಪ್ಪಿಸೋಣ ಬಟ್ಟೆ ಬಾರಿಕೆಲ್ಲ ಒಪ್ಪಿಸೋದು ಸಂತೋಷ ನೇಮದ ಮಾಡಿ ಸಂತೋಷ ಕೈಕೊಂಡು ಸಂತೋಷ ಅಂಚ ಅಂಚ ಖಂಡಿತ ವಿರಾಟ್ ಬಾರಿಕೆ ನೋಡ್ತಾರೆ ಮನಮಿಟ್ಟು ಅಂಚ ಅಂಚ ಮನಮಿಟ್ಟಿಗೆ ಸಾರು ಮಾಡುವಂಥ ಓದೋದು ಬರುವ ಸಂಸಾರ ಮಾತಾಡಿ ಸೇರೋಣ ಕೈ ಬರ್ತದೆ ಸಂಸಾರ ಏರ್ಕೊಂಡು ಸಂಬಂಧ ಸಂತೋಷ ಆಯ್ತಾ ಅಪ್ಪದ ಆಯ್ತಾ ಅಪ್ಪದ ಕಟ್ಟ ಇನ್ನೇನು ದೇವರ ಬಲವಾಗದ ಏನಂದ್ರೆ ಇನಿ ದೇವರನ್ನ ಕೊಡಿ ಬರ್ತಾ ಉಂಟೆ ದೇವರ ಕೊಡಿ ಬರ್ತಾ ಉಂಟೆ ದೇವರ ಕೊಡಿ ಬರ್ತಾ
ಊರದ ಊರ ಹಾಕ್ದಲ್ಲ, ಗ್ರಾಮದ ಊರ ಹಾಕ್ದಲ್ಲ, ಕಟ ವಿಚಾರ
Video dulu. ಇದಾಯಿತು ಪ್ರೋಗ್ರಾಮ್ ಆಯಿತು. ಓಕೆ. ಬಂದರು ಇಟ್ಟದು ನಾನು ಎಂತ ಒಂದು ಫೋಟೋ ಹಾಕಿ ಇಸ್ಮಾಯಿಲ್